ಉಳ್ಳಾಲದಲ್ಲಿ ಕಡಲ್ಕೊರೆತ ಮುಂದುವರೆದಿದ್ದು, ಕಡಲ್ಕೊರೆತದಿಂದಾಗಿ ಅಪಾಯದಂಚಿನಲ್ಲಿರುವ ಮನೆಗಳಿಂದ ಸ್ಥಳಾಂತರಗೊಳ್ಳದ ಮನೆ ಮಂದಿಗೆ ಉಳ್ಳಾಲ ನಗರಸಭೆ ವತಿಯಿಂದ ಎಚ್ಚರಿಕೆ ನೋಟಿಸು ಜಾರಿ ಮಾಡಲಾಗಿದೆ. ಕೈಕು ಹಿಲೇರಿಯಾ ನಗರ ಮುಖಚೇರಿ ಭಾಗಗಳಲ್ಲಿ 150 ಮನೆಗಳಿದ್ದು, ಈ ಪೈಕಿ 35 ಮನೆಗಳಿಗೆ ಸೋಮವಾರದಿಂದ ಸಮುದ್ರದ ಅಲೆಗಳು ಹೊಡೆಯಲು ಆರಂಭಿಸಿತ್ತು. ಆಲಿಯಬ್ಬಾ, ಬಿ ಫಾತಿಮಾ, ಮಹಮ್ಮದ್ ಎಂಬುವರಿಗೆ ಸೇರಿದ ಮನೆಗಳು ಸಂಪೂರ್ಣ ಸಮುದ್ರ ಪಾಲಾಗಿದ್ರೆ, ಉಳಿದ 35 ಮನೆಗಳಿಗೆ ಅಲೆಗಳು ಇಂದು ಕೂಡ ಅಪ್ಪಳಿಸುತ್ತಿವೆ. ಮನೆ ಅಂಗಳದಲ್ಲಿ ಸಮುದ್ರದ ನೀರು ಇಕ್ಕಟ್ಟಾಗಿ ಮನೆಯೊಳಗೆ ಹೋಗಿದೆ. ಮನೆಗಳಲ್ಲಿ ವಾಸಿಸಲು ಯೋಗ್ಯವಿಲ್ಲದಿದ್ದರೂ ತಹಶೀಲ್ದಾರ್ ಸೂಚಿಸಿದಂತೆ ಗಂಜಿ ಕೇಂದ್ರಕ್ಕೂ ಹಲವರು ಸ್ಥಳಾಂತರಗೊಂಡಿಲ್ಲ. ಈ ನಿಟ್ಟಿನಲ್ಲಿ ಅಪಾಯದಂಚಿನಲ್ಲಿದ್ದರೂ ಸ್ಥಳಾಂತರಗೊಳ್ಳದ ಮನೆ ಮಂದಿಗೆ ಕೂಡಲೇ ಸ್ಥಳಾಂತರವಾಗುವಂತೆ ನಗರಸಭೆಯಿಂದ ಎಚ್ಚರಿಕೆಯ ನೋಟಿಸ್ ನೀಡಲಾಗುವುದು. ಸಂತ್ರಸ್ತರಿಗೆ ಅಂಬ್ಲಮುಕ್ರು ಮತ್ತು ಪಾವೂರು ಗ್ರಾಮಗಳಲ್ಲಿ ಕುಮ್ಕಿ ಸ್ಥಳವನ್ನು ಗುರುತಿಸಲಾಗಿದೆ. ಜಾಗದ ಕುರಿತ ಕಡತಗಳು ಜಿಲ್ಲಾಧಿಕಾರಿಗಳ ಕೈಯಲ್ಲಿದ್ದು, ಕುಮ್ಕಿದಾರರ ಕೈಯಿಂದ ತೆರವಾದ ತಕ್ಷಣ ಸ್ಥಳವನ್ನ 3 ತಿಂಗಳ ಒಳಗೆ ಪೂರೈಸಲಾಗುವುದೆಂದು ಉಳ್ಳಾಲ ಗ್ರಾಮ ಕರ್ಣಿಕ ಪ್ರಮೋದ್ ಹೇಳಿದ್ದಾರೆ. ನೋಡಿ, ಎಲ್ಲಿ ಪ್ರಕೃತಿ ವಿಕೋಪ ಆಗ್ತದೆ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ನಾವು ಈಗಾಗಲೇ ADBದ ಒಂದು ಹಂತದ ಕಡಲ್ಕೊರೆತ ಕಾಮಗಾರಿ ಇವತ್ತು ನಮ್ಮ ಮಗುವಿರಪಟ್ಟಣ, ಕೋಟೆಪುರ ಮತ್ತು ನಮ್ಮ ಕೋಡಿ ಪ್ರದೇಶದಲ್ಲಿ ಇವತ್ತು ಕೆಲಸ ಆಗಿ ನಮ್ಮ ಬೆಂಗರೆ ಒಂದು ಭಾಗ ಇವತ್ತು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಇವತ್ತು ಇದೆ. ಇವತ್ತು ನಮಗೆ ಕೈಕೋ, ಹಿಲೇರಿ ನಗರ ಮತ್ತು ಈ ಪ್ರದೇಶದಲ್ಲಿ ನಾವು ತಾತ್ಕಾಲಿಕವಾಗಿ ರಕ್ಷಣಾ ಕಾರ್ಯ ಮಾಡಿದರೂ ಕೂಡ ಇವತ್ತು ನೀರು ಕಲ್ಲಿಗೆ ಅಪ್ಪಳಿಸಿ ಮತ್ತೆ ನೀರು ಮೇಲೆ ಬರುವಂಥದ್ದು. ಸೊ ಈ ಸಮುದ್ರದ ಶಕ್ತಿಯನ್ನು ಬಹುಶಃ ಅದು ತಾಳ್ಮೆಯಿಂದ ಇದ್ದರೆ ಅದನ್ನು ಏನಾದರೂ ಸ್ವಲ್ಪ ಮಟ್ಟಿನ ಏರಿಕೆ ಆದರೂ ಕೂಡ ಅದು ಬರೋಕ್ಕೆ ಕಷ್ಟ. ಅದಕ್ಕಾಗಿ ನಾವು ಆ ಪ್ರದೇಶದಲ್ಲಿ ಮನೆಯವರು ಯಾರಿಗಿದ್ದೇವೆ ಎಂದು ಯಾವ ಸಂದರ್ಭದಲ್ಲಿ ಏನಾಗ್ತದೆ ಯಾರಿಗೂ ಕೂಡ ಊಹಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಅಲ್ಲಿಂದ ಅವರಿಗೆ ಶಾಶ್ವತವಾಗಿ ಸ್ಥಳಾಂತರ ಮಾಡಲು ಜಿಲ್ಲಾಧಿಕಾರಿ ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ, ಅದು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಬಹುಶಃ ಅದನ್ನು ಕೂಡ ನಾವು ಗುರುತಿಸಿಕೊಂಡು ಎಲ್ಲಿ ಸಂರಕ್ಷಣೆ ಕೆಲ ಅರ್ಜೆಂಟ್ ಕೆಲವೊಂದು ಆಗಬೇಕಾ ಅಲ್ಲಿ ಕೂಡ ಸಂರಕ್ಷಣೆ ಕೆಲಸ ಮಾಡ್ತೇವೆ. 35 ವರ್ಷದಲ್ಲಿ ಹಾಗೆ ಮಾಡ್ತೇನೆ, ನಾವು ಹೀಗೆ ಮಾಡ್ತೇನೆ, ಎಲ್ಲ ಮಾಡ್ತೇನೆ ಅಂತ ಹೇಳಿ ಯಾರು ಒಬ್ಬರು ಒಂದು ಮಾಡಲಿಲ್ಲ. ಇಷ್ಟು ತನಕ 3 ಟೀ ಬಿಡ್ತಾ ಮಾಡೈತೆ ಅಂತ ಒಂದು ಟೀಲೆ ಸಹ ಇಲ್ಲಿ ಬಿಡಲಿಲ್ಲ. 15 ವರ್ಷ ಆದ ಮೇಲೆ ಇಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ಬಡವರಿಗೆ ಕೇಳುವವರು ಜನ ಒಂದು ಮನುಷ್ಯ ಇಲ್ಲ. ಅಂಡರ್ಗ್ರೌಂಡಿಗೆ ಹೋದರೆ ಒಂದು ಜನ ಹೋದರೆ ಆಗಾಗನೇ ಗೌರ್ಮೆಂಟ್ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಜನ ಇಲ್ಲಿ ಎದುರಲ್ಲಿ ನಿಂತವ್ರಿಗೆ ಕೆಲಸ ಯಾರು ಮಾಡೋದಿಲ್ಲ. ಇದಕ್ಕೆ ಯಾರು ಪರಿಹಾರ ಏನಿಲ್ವ, ಕೇಳುವವರಿಲ್ವ? ಎಂತ ಒಂದು ವ್ಯವಸ್ಥೆ ಮಾಡಿ ಇಲ್ಲದ್ರೆ ನಾವು ಬಂದು ಒಟ್ರಾಸಿಯಲ್ಲಿ ಎಲ್ಲೆಲ್ಲ ಮಾಡಿದರೆ ನಮ್ಮ ಮೇಲೆ ಕಂಪ್ಲೇಂಟ್ ಆಗ್ತಾರೆ. ಅವನು ಹಾಗೆ ಮಾಡ್ತಾನೆ, ಅವನು ಹೀಗೆ ಮಾಡ್ತಾನೆ. ಅದಕ್ಕೆಂತ ಒಂದು ವ್ಯವಸ್ಥೆ ಮಾಡಿ ಈಗೇನು ಅರ್ಜೆಂಟ್ ಮಾಡಿ. ಈ ವರ್ಷ ಲಾಸ್ಟ್, ಇನ್ನು ಬರುವ ವರ್ಷ ಇಟ್ಟಿದ್ರೆ ಏನು ಜಾಸ್ತಿ ಆಗ್ತಾ ಇದೆ. ADBಯಿಂದ 237 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ಕಾಮಗಾರಿಯ ಪೈಲಟ್ ಯೋಜನೆ ಕೇವಲ 2.5 ಕಿಲೋಮೀಟರ್ ವ್ಯಾಪ್ತಿಯನ್ನ ಮಾತ್ರ ಸೇರಿಸಲಾಗಿದೆ. ಇನ್ನೊಂದೆಡೆ ಶಾಶ್ವತ ಕಾಮಗಾರಿಯ ಪರಿಣಾಮದಿಂದ ಕೈಕೋ, ಕಿಲೇರಿಯಾ ನಗರ, ಸಿ ಗ್ರೌಂಡ್ ಪ್ರದೇಶದಲ್ಲಿ ಸಮುದ್ರ ಕೊರೆತ ಹಿಂದಿಗಿಂತಲೂ ಹೆಚ್ಚಾಗಿದೆ. ಉಳ್ಳಾಲದ ಕಾಮಗಾರಿ ಪ್ರಾರಂಭದ ಹಂತದಿಂದ ಸೋಮೇಶ್ವರ, ಉಚ್ಚಿಲ ಪ್ರದೇಶದಲ್ಲಿ ಕಡಲ್ಕೊರೆತ ಪ್ರಾರಂಭಗೊಂಡು ಮನೆಗಳು ಸಮುದ್ರ ಪಾಲಾಗುವಂತಿದೆ. ಆರಿಫ್ ಕಲ್ಕಟ, B4 News 24/7 ಉಳ್ಳಾಲ.